ಲಾಕ್ಡೌನ್ ಆಗಿ ಎಲ್ಲಾ ಕಡೆಯೂ ಬಂದ್ ಆಗಿದೆ. ಜನ ವಾಹನಗಳಿಲ್ಲದೆ ರಸ್ತೆಗಳೆಲ್ಲ ಬಿಕೋ ಎನ್ನುತ್ತಿವೆ. ಕಳೆದ 17 ದಿನಗಳಿಂದ ಮಂಗಳೂರಿನ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ರಸ್ತೆ ಬದಿಯಲ್ಲೇ ಇರುವ ಅನಾಥರಿಗೆ ಆಹಾರ ಒದಗಿಸುವ ಕೆಲಸ ಮಾಡುತ್ತಿದೆ. ಇದೀಗ ಟ್ರಸ್ಟ್ ಮಂಗಳೂರು ನಗರದಲ್ಲಿ ದಿಕ್ಕಿಟ್ಟು ನಿಂತಿರುವ ನೂರಾರು ಕಾರ್ಮಿಕರು ಅನಾಥರಿಗೆ ಊಟ ನೀರು ಸಿಗದೆ ಪರಿತಪಿಸುತ್ತಿದ್ದಾರೆ. ಮೈ ಬಗ್ಗಿಸಿ ದುಡಿಯುವ ಕಾರ್ಮಿಕರಾಗಿದ್ದರಿಂದ ಹೊಟ್ಟೆಗೆ ಊಟ ಇಲ್ಲದೆ ಅಲ್ಪ ಸ್ವಲ್ಪ ನೀರು ಚಹಾ ಸೇವಿಸಿಕೊಂಡು ಕಾಲ ಕಳೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆ ಜನರಿಗೆ ಜನರ ಹಸಿವಿನ ದಾಹವನ್ನ ನಿವಾರಿಸಲು ಮಂಗಳೂರಿನ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ 2 ಹೊತ್ತಿನ ಊಟ ಮಾತ್ರವಲ್ಲದೆ ಉಪಹಾರವನ್ನ ಅವರಿಗೆ ಕೊಡುವ ಮೂಲಕ ಶ್ರೇಷ್ಠ ದಾನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ 17 ದಿನಗಳಿಂದ ಮಧ್ಯಾಹ್ನ ಹಾಗೂ ರಾತ್ರಿಯ ಹೊತ್ತಿಗೆ ಸುಮಾರು 3,000 ಅಧಿಕ ಮಂದಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಸಂಜೆ ಹೊತ್ತಿಗೆ 1,000ಕ್ಕೂ ಅಧಿಕ ಜನರಿಗೆ ಉಪಹಾರದ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ನಗರದ ಸರ್ವಿಸ್ ಬಸ್ ಸ್ಟ್ಯಾಂಡ್, ಮಲ್ಲಿಕಟ್ಟೆ ಹಾಗೂ ಉರ್ವ ಸ್ಟೋರ್ ಮೈದಾನದಲ್ಲೂ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಅನಾಥರಿಗೆ ಆಹಾರ ಒದಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಕಳೆದ ಕೋವಿಡ್ ಸಂದರ್ಭದಲ್ಲೂ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಇಂತಹ ಕೆಲಸವನ್ನ ಮಾಡುತ್ತಾ ಬಂದಿದೆ. ಮತ್ತೊಮ್ಮೆ ಸಮಾಜಮುಖಿ ಕೆಲಸ ಮಾಡುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನಾವು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಇವತ್ತು 17ನೇ ದಿನ ಲಾಕ್ಡೌನ್ ಪ್ರಾರಂಭ ಆದಾಗದಿಂದ ಸುಮಾರು 1,000 ಜನರಿಗೆ ಆಗುವಷ್ಟು ನಾವು ಇದು ಸಂಜೆ ಹೊತ್ತಿಗೆ ಮಧ್ಯಾಹ್ನ ಊಟ 3,000 ಜನರಿಗೆ, ರಾತ್ರಿ ಊಟ 3,000 ಜನರಿಗೆ, ಮಧ್ಯಾಹ್ನ 1,000 ಜನರಿಗೆ ಕಾಫಿ ಮಾಡ್ತೇವೆ. ಕಾಫಿ ಹೇಳಿದರೆ ಒಂದೇನಾದರೂ ತಿಂಡಿ, ಒಂದು ಕುಡಿಲಿಕ್ಕೆ ಏನಾದರೂ ಮಾಡಿ, ಒಂದು ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ರ, ಒಂದು ಮಲ್ಲಿಕಟ್ಟೆ ಗ್ರೌಂಡು, ಒಂದು ಉರ್ವ ಸ್ಟೋರ್ ಗ್ರೌಂಡ್ ಹತ್ರ, ಇಷ್ಟು ಜಾಗದಲ್ಲಿ ಕೊಟ್ಟುಕೊಂಡು ಬರ್ತೇವೆ. ತುಂಬ ಜನ ಈ ಕೂಲಿ ಕಾರ್ಮಿಕರು ನಿತ್ಯದ ದುಡ್ದು ಆಗಬೇಕಾದಂತಹವರು ಸುಮಾರು ಜನ ಇದ್ದಾರೆ. ಈಗ ಗೊತ್ತಾಗ್ತದೆ ಮಂಗಳೂರಲ್ಲಿ ಇಂಥ ಜನ ಇದ್ದಾರೆ ಹೇಳಿಕೊಂಡು. ಹಾಗಾಗಿ ನಾವು ಕಳೆದ ಲಾಕ್ಡೌನ್ ಸಮಯದಲ್ಲಿ ಸಹ ಈ ಥರ ಮಾಡಿದ್ದೆವು. ಇದನ್ನು ನಮ್ಮ ಸಣ್ಣ ಇಂತಹ ಒಂದು ಸಂಕಟದ ಸಮಯದಲ್ಲಿ ನಮ್ಮದೊಂದು ಸಣ್ಣ ಕರ್ತವ್ಯ ಹೇಳಿಕೊಂಡು ನಾವು ಮಾಡ್ತಾ ಇದ್ದೇವೆ.